ಗುದ್ದಲಿ ಪೂಜೆ ನಡೆದರೆ ಬೈದಿನಂಚಿನ ನಮ್ಮ ಜನಪ್ರಿಯ ಶಾಸಕರೇ UT ಖಾದರ್ ಬೇರೆ ಸ್ವಾಗತ ಬಂತಂದು ಅಂಚನೆ ಅದನ್ನ ಒಟ್ಟಿಗೆ ಬೈದಿನಂಚಿನ ಪುರುಷೋತ್ತಮ ದೇವಕಿ ಉಳ್ಳಾಲ ಶ್ರೀಮತಿ ಸುರೇಖಾ ಚಂದ್ರಾಸ್ ಮಿಗ್ಲಿನ ನಮ್ಮ ಮಾತಾಡಿನ ಪರವಾದಾಗಲೇ ಎದ್ಕೊಂಡು ಮುಸ್ಲಿಂ ಮಹಮ್ಮದ್ ಅವರಿಗೆಲ್ಲ ಸ್ವಾಗತ ಕೊರೊಂದು ಇನ್ನಿತ ಈ ಕಾರ್ಯಕ್ರಮಕ್ಕೂ ದೀಪಕ್ ಪಿಲ್ಲಾರ್ ಸದಸ್ಯರು ಗಣಪತಿ ಮನಸಾ ಸ್ಮರಾಮಿ ಮಹಾ ಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ ಗಣಪತಿ ಮಹಾದೇವಸುತಂ ಮಹಾದೇವ ಸುರೇಖಾ ಚಂದ್ರ ಬೇರೆ KPCC ಕಮಿಟಿ ಮಹಿಳಾ ಕೋಟೆಕರ್ ಗ್ರಾಮ ಪಂಚಾಯತ್ ವ್ಯಾಪ್ತಿದ 3ನೇ ವಾರ್ಡ್ ಸತ್ಯನಾರಾಯಣ ನಗರದ ಮಾರ್ಗಗ್ ಕಾಂಕ್ರೀಟ್ ಪಾಡ್ನ ಕಾಮಗಾರಿಗ್ ಕೆಸರ್ ಕಲ್ಲು ಪಾಡ್ನ ಲೇಸು ಐತಾರ ನಡೆತಲು ಕುಡ್ಲ ವಿಧಾನಸಭಾ ಕ್ಷೇತ್ರ ಇಂಟಕ್ದ ಅಧ್ಯಕ್ಷರು ಶ್ರೀ ಹರೀಶ್ ರಾವ್ ಬೊಕ್ಕ ಪದಾಧಿಕಾರಿಗಳ ವಿನಂತಿ ದಂಚ ಈ ಮಾರ್ಗಗ್ ಕಾಂಕ್ರೀಟೀಕರಣ ಮಲ್ಪೆರೆ ಅನುದಾನ ಬಿಡುಗಡೆಯಾದಿತದು ಊರ್ದ ಹಿರಿಯರು ಶ್ರೀ ಸುಕುಮಾರ್ ಗಟ್ಟಿ ಬೊಕ್ಕ ಬೇಬಿ ಪಿಕ್ಕಸ್ ಪಾರ್ದ್ ಕಾಮಗಾರಿಗೆ ಚಾಲನೆ ಕೊರಿಯರು. ಈ ಹೊರತು ಪಾತೆರ್ನ ಶಾಸಕರು UT ಖಾದರ್ ಈ ಒಂಜಿ ಪ್ರದೇಶ ದಿನದ ದಿನ ಬುಲೆಚಿಲ್ ಆವೊಂದುಪ್ಪುನ ಪ್ರದೇಶ ಆದಿತದು ಸ್ವಾಭಿಮಾನಡ್ ಬದುಕೊಂದುಪ್ಪುನ ಈ ಪರಿಸರದ ಜನಮಾನಿಲು ಅಭಿವೃದ್ಧಿ ಕೆಲಸಲೆಗ್ ಕೊರೊಂದುಪ್ಪುನ ಕೊಡುಗೆ ಮಲ್ಲವು ಅಭಿವೃದ್ಧಿಗೆ ಪೂರಕವಾದ ಕೆಲಸ ಮಲ್ಪನವು ಎನ್ನಂಚಿನ ಜನಪ್ರತಿನಿಧಿಗಳ ಕರ್ತವ್ಯ ಆದುನ್ನು ಪಂಡು ತೆರಿಪಾಯರು. ಬಹುಶಃ ಈ ಒಂದು ಪ್ರದೇಶ ಅತ್ಯಂತ ಅಭಿವೃದ್ಧಿ ಹೊಂದುವಂತ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ತಾವೆಲ್ಲರೂ ಕೂಡ ಬಹುಶಃ ವಿಶೇಷವಾದ ಆ ಒಂದು ಶ್ರಮದ ಮೂಲಕ ತಮ್ಮ ನೆಮ್ಮದಿ ಮತ್ತು ಸ್ವಾಭಿಮಾನ ಜೀವನ ಮತ್ತು ನಿಮ್ಮ ಈ ಊರಿನ ಜನರ ಕೊಟ್ಟಂತ ಕೊಡುಗೆ ಅಪಾರ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಈ ಒಂದು ನೀವೆಲ್ಲ ಇಷ್ಟ ಮಾಡುವಾಗ ಅದು ಹಂತ ಹಂತವಾಗಿ ಇಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವುದು ಆಮೇಲೆ ಜನಪ್ರತಿನಿಧಿಗಳ ಜವಾಬ್ದಾರಿ. ಈ ಹಿಂದೆ ಇಲ್ಲಿ ಕಂಪ್ಲೀಟ್ ಮಾಡಿ ಸತ್ಯನಾರಾಯಣ ನಗರ ಸಂಪೂರ್ಣವಾಗಿ ಮಣ್ಣಿನ ರಸ್ತೆ ಇತ್ತು. ನಾನೊಂದು ದಿವಸ ಸತ್ಯಶಂಕರ ಬೊಲ್ಲವರವರ ಮನೆಗೆ ಬೆಳಿಗ್ಗೆ ಹೋದಾಗ ಸರಿಯಾಗಿ ನನಗೆ ವಾಹನ ತೆಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಬಹುಶಃ ಗಾಡಿ ತಿರುಗಾಡ್ಲಿಕ್ಕೆ ಕೂಡ ಆಗಲಿಲ್ಲ. ಆಗ ಅವ್ರು ಮಾತನ್ನು ಕೊಟ್ಟಿದ್ದೆ, ಬಹುಶಃ ಇಷ್ಟು ನನ್ನ ತಂದೆ ಆದ್ಮೇಲೆ ತಾವು ಇಷ್ಟೆಲ್ಲ ಪರಿಚಯ ಇದ್ದು ಈ ವಿಷಯ ಯಾವುದೂ ಕೂಡ ಪರ್ಸನಲ್ ಮಾಡಲಿಲ್ಲ. ನಾನು ಆದಷ್ಟು ಬೇಗ ರಸ್ತೆ ಮಾಡ್ತೀನಿ ಅಂತ ಹೇಳಿ ಸಂಪೂರ್ಣವಾಗಿ ಹೇಳಿದ್ದೇನೆ ಅವರಿಗೆ ಆ ಏರಿಯಾಕ್ಕೆ ಹೋಗುವಂತ ಮನೆಗೆ ಹೋಗುವ ಸಂಪೂರ್ಣ ಅದಕ್ಕೆ ಕಾಂಕ್ರೀಟೀಕರಣ ಮಾಡಿದ್ದೆವು. ಅಷ್ಟೊತ್ತಾಗುವಾಗ ನಮ್ಮ ಡಾಕ್ಟರ್ ವಿಜಯಕುಮಾರ್ ಆಸ್ಪತ್ರೆ ಅವರು ಸರಸ್ವತಿ ಅಕ್ಕ ನಮ್ಮ ಮಹಾಬಲೇಶ್ವರ ಭಟ್ ಅವರ ಪುತ್ರ. ಯಾಕಂತ ಹೇಳಿದ್ರೆ ಅವರ ಕುಟುಂಬ ನಮ್ಮ ಮೊಟ್ಟೆಬೋದಲ್ಲಿ ಎಕರೆ ಗಟ್ಟಲೆ ನಮ್ಮ ಶಾಲೆಗೆ ಜಾಗ ಕೊಟ್ಟಿದ್ರು ಮಹಾಬಲೇಶ್ವರ ಭಟ್ ಅವರು. ಸರಸ್ವತಿ ಅಕ್ಕನವ್ರಿಗೆ ಪಾಪ ಈಗ ವಯಸ್ಸಾಗಿರೋ ಎಲ್ಲ ಮೀಟಿಂಗ್ ಅವರು ಬಂದು ನಮಗೆ ಸಲಹೆ ಕೊಡ್ತಾ ಇದ್ರು. ಅದಕ್ಕಾಗಿ ನಾನು ಅವರ ಪುತ್ತಲಿಯನ್ನು ಕೂಡ ಅಲ್ಲಿ ನಾನು ಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ದೆ. ಸೊ ಅವ್ರು ಫೋನ್ ಮಾಡಿ ನೀವು ಆ ಕಡೆ ರಸ್ತೆ ಮಾಡ್ತಿದ್ರಿ, ನಮ್ಮ ಮನೆಗೆ ಬರ್ಲಿಕ್ಕೆ ಆಗೋದು, ನಮ್ಮ ರಸ್ತೆ ಕೂಡ ಮಾಡ್ಬೇಕಂತ ಹೇಳಿದಾಗ ಆ ಅಡ್ಡ ರಸ್ತೆಯನ್ನು ಕೂಡ ಅವತ್ತು ನಾವು ಅಲ್ಲಿ ಮಾಡಿ ಕೊಟ್ಟಿದ್ದೆವು. ಇದೀಗ ಕೆಲಸ ನಮ್ಮ ಸುಕುಮಾರ್ ಗಟ್ಟಿ ಅವರು, ಪ್ರವೀಣ್ ಅವರು, ನಟರಾಜ್ ಅವರು ಮತ್ತು ಈ ಊರಿನ ಹಿರಿಯರಿಗೆಲ್ಲ ಸೇರಿಕೊಂಡು ಕಲಾವತಿ ಅಕ್ಕನವರೆಲ್ಲ ನಮ್ಮ ಸಲಹೆ ಮಾಡಿ ಬಂದು ಈ ರಸ್ತೆ ಆಗ್ಬೇಕಂದ್ರೆ 2.5 ತಿಂಗಳು ಬಹುಶಃ ಇಲ್ಲಿ ಹಿಂದೆ ನಾವು ಬಂದೊಮ್ಮೆ ನೋಡಿ ಹೋಗಿದ್ದೇವೆ. ನಾನು ಬಹುಶಃ ಸುಕುಮಾರ್ ಗಟ್ಟಿ ಮತ್ತು ನಿಮ್ಮೆಲ್ಲ ತಾಳ್ಮೆಯನ್ನು ನಾನು ಖಂಡಿತವಾಗಿ ಮೆಚ್ಚಿದ್ದೇನೆ. ಕಾಂಕ್ರೀಟೀಕರಣಕ್ಕೆ ಚಾಲನೆ ಕೊರ್ನ ಹಿರಿಯರು ಸುಕುಮಾರ್ ಗಟ್ಟಿಯರು ಪ್ರಾಸ್ತಾವಿಕವಾದ ಪಾತಿರಿಯರು. ಕೆಳಗಿನ ಪ್ರದೇಶ ಇಲ್ಲಿ ಬರೀ ಮಣ್ಣಿನ ರಸ್ತೆ ಆಗಿರುವುದರಿಂದ ಮಳೆಗಾಲದಲ್ಲಿ ನಡೆದುಕೊಂಡು ಹೋಗಲು ಅಸಾಧ್ಯ ಮಾಡುವುದರಿಂದ ನಮ್ಮ ರಸ್ತೆಯ ತೊಂದರೆಯನ್ನು ನಮ್ಮ ಜನಪ್ರಿಯ ಶಾಸಕರ ಮಾಜಿ ಸಚಿವರು ಆದ UT ಖಾದರ್ ಅವರಲ್ಲಿ ಭಿನ್ನಪಿಸಿ ಅವರು ನಮ್ಮ ಕಷ್ಟವನ್ನು ಮನಗಂಡು ಬಹಳ ಉತ್ಸುಕದಿಂದ ಇದನ್ನು ಒಪ್ಪಿ ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಡುತ್ತೇನೆ ಎಂದು ಹೇಳಿದಾಗ ನಿಮ್ಮಲ್ಲಿ ತಿಳಿಸಲು ತುಂಬ ಆನಂದವಾಗುತ್ತದೆ. ಅದರಿಂದ ಶ್ರೀತರಿಗೆ ಹಾಗೂ ಬಂದ ನಂತರ ಎಲ್ಲ ಗಣ್ಯರಿಗೂ ನಮ್ಮ ಸ್ವಾಗತ ನನ್ನ ವಂದನೆಗಳು ತಿಳಿಸ್ತೇನೆ. ಒಂದೇ ಕೊಡ್ತು ಶಾಸಕರಿಗೆ ತಮ್ಮನ ಬಲ್ಮಾನ ಮತದ ಮಾನಾಯರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಬ್ಲಾಕ್ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ದೇವಕಿ ಆರ್ ಉಳ್ಳಾಲ್, ಪ್ರಮುಖರು ಶ್ರೀಧರ್ ಆಳ್ವ ಪಿಲಾರ್, ರುಬಿನಾ ಶೇಖ್, ವಿಶಾಲ್ ಕೊಲ್ಯ, ಚಂದ್ರಿಕಾ ರೈ, ನಟರಾಜ್, ತಿಲಕ್, ಅನೂಪ್,
ಪ್ರವೀಣ್ ಕುಮಾರ್ ಈ ಪೊರ್ತೋಟು ಗೇತೆರು ವೆಂಕಟೇಶ್ ಗಟ್ಟಿ ಲೇ ಸುಧಾರ್ತ್ ಕೊರಿಯರು ಕುಡ್ಲ ವಿಧಾನಸಭಾ ಕ್ಷೇತ್ರ ಇಂಟಕ್ ಮಹಿಳಾ ಅಧ್ಯಕ್ಷರು ಕಲಾವತಿ ಶರವಣನ್ ಮಾಡೋರು ಪ್ರಾರ್ಥನೆ ಪಂಡರು.